ಎಲ್ಲರಿಗೂ ನಮಸ್ಕಾರ. ಮನುಷ್ಯನ ಜೀವನದಲ್ಲಿ ಕೆಲವೆಲ್ಲ ಋಣಗಳನ್ನು ಮನುಷ್ಯ ಜನ್ಮತಃ ಅಂದರೆ ತಾಯಿಯ ಹೊಟ್ಟೆಯಿಂದ ಮನುಷ್ಯ ಈ ಭೂಮಿಗೆ ಬರುವಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಋಣಗಳನ್ನು ಹಿಡ್ಕೊಂಡು ಬಂದಿರ್ತಾನೆ ಅಂತ ಅರ್ಥ. ಅಥವಾ ಈ ಜೀವನ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಏನುಂಟ, ಪಂಚಭೂತಾತ್ಮಕವಾದಂತಹ ಪ್ರಪಂಚ, ಪೃಥ್ವಿ, ಅಪಹ, ತೇಜ, ವಾಯು, ಆಕಾಶ ಅಂತ ಹೇಳುವ ಪಂಚಭೂತಾತ್ಮಕವಾದಂತಹ ಈ ಒಂದು ಪ್ರಪಂಚದಲ್ಲಿ ನಾವು ಬದುಕುವಷ್ಟು ಸಮಯ ಕೆಲವೆಲ್ಲ ಋಣಗಳನ್ನು ನಾವು ಖಂಡಿತವಾಗ್ಲೂ ಕೂಡ ಅನುಭವಿಸಬೇಕಾಗ್ತದೆ ಅಂತ. ಅಂದರೆ ಕೆಲವೆಲ್ಲ ಋಣಗಳು ನಮ್ಮ ಮೇಲೆ ಇರುತ್ತವೆ ಅಂತ ಅರ್ಥ. ಹಾಗಾಗಿ ಅಂತಹ ಋಣದಲ್ಲಿ ಒಂದು ದೊಡ್ಡದಾದಂತಹ ಋಣ ಯಾವುದು ಅಂತ ಕೇಳಿದರೆ ಪಿತೃಋಣ ಅಂತ. ಯಾಕಂದರೆ ಯಾವುದೋ ಒಂದು ತಂದೆ ಮತ್ತು ತಾಯಿ ಅಂತ ಹೇಳುವಂತಹ ಪ್ರತ್ಯಕ್ಷ ದೇವ ಸಮಾನವಾದಂಥ ಎರಡು ಜೀವಗಳು ಒಂದುಗೂಡಿದಾಗ ನಮ್ಮ ಜೀವನ ಅಂತ ಹೇಳುವಂಥದ್ದು ಅಲ್ಲಿಂದ ಆರಂಭ ಆಗಿರುತ್ತದೆ. ನವಮಾಸಗಳಲ್ಲಿ 9 ತಿಂಗಳು ತಾಯಿಯ ಗರ್ಭದಲ್ಲಿದ್ದಂತಹ ಮಗು ತಾಯಿಗೆ ಬೇರೆ ಬೇರೆ ರೀತಿಯಾದಂತಹ ವೇದನೆಗಳನ್ನು ಕೊಡ್ತದೆ. ಅಲ್ಲಿಂದಲೂ ಆ ಪ್ರಸವ ವೇದನೆಯನ್ನು ಹೊಂದಿಕೊಂಡಂತಹ ಜನನಿಯಾದವಳು, ತಾಯಿಯಾದವಳು ಮಗುವನ್ನು ಪ್ರಸವಿಸ್ತಾಳೆ. ಪ್ರಪಂಚಕ್ಕೆ ಬಂದು ತಾನು ಮೊದಲು ಆ ತಾಯಿಯ ಸ್ತನ್ಯಪಾನವನ್ನು ಮಾಡಿಕೊಂಡು ತಾಯಿಯ ಋಣದಲ್ಲಿ ಮನುಷ್ಯ ಬದುಕ್ತಾನೆ. ಹೀಗೆ ಬದುಕಿಕೊಂಡು ಬಂದಂತಹ ಮನುಷ್ಯನಿಗೆ ಆಧಾರವಾಗಿರುವಂಥದ್ದು ಅಥವಾ ಆ ಮನುಷ್ಯನ ಪೂರ್ಣವಾದಂತಹ ಪಾಲನೆ, ಪೋಷಣೆ, ರಕ್ಷಣೆ ಇತ್ಯಾದಿಗಳ ಎಲ್ಲದರ ಜವಾಬ್ದಾರಿಯನ್ನು ತಂದೆಯಾದವನು ವಹಿಸಿಕೊಂಡಿರ್ತಾನೆ ಅಂತ. ಹಾಗಾಗಿ ಈ ತಾಯಿ ಮತ್ತು ತಂದೆ ಅಂತ ಹೇಳುವಂತಹ ಪ್ರತ್ಯಕ್ಷ ದೇವ ಸಮಾನ ಅಂತ ಆಗ ಹೇಳಿದ ಹಾಗೆ ಅವರ ನೆರಳಿನಲ್ಲಿ, ಅವರ ಆಶೀರ್ವಾದ ಅನುಗ್ರಹದ ನೆರಳಿನಲ್ಲಿ ಬೆಳೆಯುವಂತಹ ಮನುಷ್ಯ ಕುಟುಂಬ ಸಂಬಂಧವಾದಂತಹ ಎಲ್ಲ ರೀತಿಯಾದಂತಹ ಅವರ ಹಿರಿಯರು ಅಂತ ಹೇಳುವಂತಹ ಒಂದು ನಿರ್ದಿಷ್ಟವಾದಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಆ ಕುಟುಂಬದಲ್ಲಿ ಒಂದು ಚಿಕ್ಕದಾದಂತಹ ಒಂದು ನಿರ್ದಿಷ್ಟವಾದಂತಹ ಒಂದು ವ್ಯಕ್ತಿಯ ರೂಪದಲ್ಲಿ ಬಂದಾಗ ಆ ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಸೇರ್ಪಡೆಯಾದ ಅಂತ ನಾವು ಕಲ್ಪಿಸಿಕೊಳ್ತೇವೆ ಅಥವಾ ಅರ್ಥೈಸಿಕೊಳ್ತೇವೆ. ಹಾಗಾಗಿ ಜಾತಕದಲ್ಲಿ ಶುರುವಿಗೆ ಬರೀತಾರೆ, ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತ. ಹಾಗಾಗಿ ಈ ಎಲ್ಲ ರೀತಿಯಾದಂತಹ ಸೌಖ್ಯತೆಯನ್ನು, ಪುಣ್ಯಪ್ರದವಾದಂತಹ ಜೀವನದ ಅಷ್ಟೂ ಕಾಲದಲ್ಲಿ ಮನುಷ್ಯ ಬಯಸುವಂಥದ್ದು ಬೇಕಾದಂತಹ ಸಂತೋಷ, ಸಮಾಧಾನ, ಸುಖ, ಸಮೃದ್ಧಿ, ಸಂಪತ್ತು, ಇದೆಲ್ಲವನ್ನು, ಸತ್ಕೀರ್ತಿ, ಸದಾಯುಷ್ಯ, ಇದೆಲ್ಲವನ್ನು ಕೂಡ ನಾವು ಅಪೇಕ್ಷೆ ಮಾಡ್ತಾ ಬರ್ತೇವೆ ಅಂತ ಹೇಳಿ ಆದಾಗ ಆ ಬಯಸುವಂತಹ ಬಯಕೆಗಳ ಅಥವಾ ಇಷ್ಟಾರ್ಥ ಅಂತ ಹೇಳುವಂಥದ್ದು ಏನುಂಟ ಅದರ ಸಿದ್ಧಿಗೋಸ್ಕರವಾಗಿ ಮನುಷ್ಯ ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನ ಪಡುವಂತಹ ಸಂದರ್ಭದಲ್ಲಿ ಅದಕ್ಕೆ ತೊಡಕಾಗಿ ನಿಲ್ಲುವಂಥ ಕೆಲವೆಲ್ಲ ಸ್ಥಿತಿಗಳಿರ್ತದೆ. ಆ ತೊಡಕಿಗೆ ಅಂದರೆ ಇಷ್ಟಾರ್ಥ ಅಂತ ಹೇಳುವಂಥದ್ದು ಸಿದ್ಧಿ ಆಗುವುದಕ್ಕೋಸ್ಕರವಾಗಿ ಆ ಸಿದ್ಧಿ ಆಗಲಿಲ್ಲ ಅಂತ ಹೇಳಿ ಆದರೆ, ಅಥವಾ ಕೈಗೆ ನಾನು ಎಣಿಸಿದಂಥ ರೀತಿಯ ಜೀವನ ನನ್ನದಾಗಲಿಲ್ಲ, ನಾನು ಬಯಸಿದ್ದೇ ಒಂದು ಆಗ್ತಾ ಇರುವಂಥದ್ದೇ ಒಂದು ಅಂತ ಹೇಳಿ ಆದರೆ ಅದಕ್ಕೆ ಅಡ್ಡಿಯಾಗುವಂತಹ ಕೆಲವೆಲ್ಲ ದೋಷಗಳು ಅಂತ ನಾವು ಏನು ಹೇಳ್ತೇವೆ ಅದರಲ್ಲಿ ಈ ಪಿತೃಋಣವು ಕಾರಣವಾಗುವಂಥದ್ದೊಂದು ಮಹತ್ತರವಾದಂತಹ ಸ್ಥಿತಿ. ಹಾಗಾಗಿ ಆ ಪಿತೃಋಣ ಅಂತ ಹೇಳುವಂಥದ್ದನ್ನು ಮನುಷ್ಯ ಸಂದಾಯ ಮಾಡಲೇಬೇಕು ಅಂತ. ಹಾಗಾಗಿ ಆ ಪಿತೃಋಣವನ್ನು ಸಂದಾಯ ಮನುಷ್ಯ ಮಾಡ್ತಾ ಆ ಪಿತೃಗಳ ಆಶೀರ್ವಾದ ಅಂತ ಹೇಳುವಂಥದ್ದು ಏನು ಮನುಷ್ಯ ಸಂಪಾದನೆ ಮಾಡಿಕೊಳ್ತಾನೋ ಆ ಪಿತೃಗಳ ಅನುಗ್ರಹದಿಂದಾಗಿ ಮನುಷ್ಯನಿಗೆ ಎಲ್ಲ ರೀತಿಯಾದಂತಹ ಸಂತೋಷಗಳು, ಸಮಾಧಾನಗಳು ಅಂತ ಹೇಳುವಂಥ ಏನೆಲ್ಲ ಸತ್ಫಲಗಳನ್ನು ಈ ಮುಂಚೆ ಹೇಳಿದವ ಅದೆಲ್ಲವನ್ನು ನಿಸ್ಸಂಶಯವಾಗಿ ಮತ್ತು ನಿಶ್ಚಯವಾಗಿಯೂ ಕೂಡ ಪಡೆಯುವಂಥ ಅರ್ಹತೆ ಮತ್ತು ಅವಕಾಶವನ್ನು ಮನುಷ್ಯ ಪಡಿತಾನೆ ಅಂತ ಹೇಳುವಂಥದ್ದು ಸತ್ಯವಾದ ಮಾತು. ಹಾಗಾಗಿ ಈ ಪಿತೃಋಣ ಅಂತ ಹೇಳಿದರೆ ಏನು, ಯಾಕೋಸ್ಕರ ಈ ಪಿತೃಗಳು ಅಂತ ಹೇಳುವಂತಹ ನಮ್ಮ ಹಿರಿಯರು ಅಂತ ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಅಥವಾ ನಮ್ಮ ಕುಟುಂಬದಲ್ಲಿ ಬಾಳಿ ಬದುಕಿದವರು, ಒಂದು ಭೌತಿಕವಾಗಿ ನಮ್ಮೊಡನೆ ಇಲ್ಲದೇ ಇರುವಂಥವರು ಪಿತೃಗಳು ಅಂತ ಹೇಳುವಂತಹ ಬೇರೆ ಬೇರೆ ರೀತಿಯಾದಂತಹ ಸಂಬಂಧಗಳನ್ನು, ಪಿತೃಲೋಕದಲ್ಲಿ ವಾಸಿಸುವವರು ಅಂತ ಅರ್ಥ. ಹಾಗಾಗಿ ಅಂತಹ ಪಿತೃಗಳ ಋಣವನ್ನು ನಾವು ಹೇಗೆ ಕಳೆದುಕೊಳ್ಬೋದು, ಯಾವ ಸಂದರ್ಭದಲ್ಲಿ ಕಳೆದುಕೊಳ್ಬೋದು, ಯಾವೆಲ್ಲ ಕ್ರಮಗಳಿಂದ ಅವರನ್ನು ಆ ಪಿತೃಋಣವನ್ನು ನಾವು ಸಂದಾಯ ಮಾಡುವಂತಹ ಒಂದು ಅವಕಾಶ ನಮಗೆ ಶಾಸ್ತ್ರ ಕೊಟ್ಟಿದೆ, ಇದರ ಬಗ್ಗೆ ಒಂದು ಚಿಕ್ಕದಾದಂತಹ ಮಾಹಿತಿಯನ್ನು ನೋಡುವ ಅಂತ ಹೇಳುವ ವ್ಯವಸ್ಥೆಯಲ್ಲಿ ಈ ಚಿಕ್ಕ ಪ್ರಯತ್ನ. ಹಾಗಾಗಿ ಮೊದಲಿಗೆ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಕಾರ್ಯಮ್ಮೆ ಸಿದ್ಧಿಮಾಯಾತು ಪ್ರಸನ್ನೆ ತ್ವಯಿಧಾತರಿ ವಿಘ್ನಾನಿನಾಶಮಾಯ ಅಂತೂ ಸರ್ವಾಣಿ ಸುರನಾಯಕ. ಸಾಮಾನ್ಯವಾಗಿ ನಾವು ಚಂದ್ರ ಮತ್ತು ಸೂರ್ಯರ ಗತಿಯನ್ನು ಈ ಮುಂಚಿನ ಕೆಲವು ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಚಂದ್ರ ಮತ್ತು ಸೂರ್ಯರ ಗತಿಯನ್ನು
ಅಂದರೆ ಅವರು ಕ್ರಮಿಸುವಂತಹ ಆಯಾಯ ರಾಶಿಗಳಲ್ಲಿ, ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಏನು ಸೂರ್ಯಾದಿಗಳು, ಸೂರ್ಯ ಮತ್ತು ಚಂದ್ರ ಇತ್ಯಾದಿ ಪ್ರಧಾನವಾದಂತಹ 2 ಗ್ರಹಗಳು ಸಂಚಾರ ಮಾಡುವಂತಹ ಕಾಲದಲ್ಲಿ ಅಥವಾ ಆ ಸಮಯಕ್ಕನುಸಾರವಾಗಿ ಬೇರೆ ಬೇರೆ ರೀತಿಯಾದಂತಹ ಕಾಲವನ್ನು ನಾವು ಗಣನೆ ಮಾಡ್ತಾ ಬರ್ತೇವೆ. ಹಾಗಾಗಿ ಈ ಗಣನೆ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಭಾದ್ರಪದ ಮಾಸ ಅಂತ ನಾವು ಕರಿತೇವೆ. ಚಂದ್ರನಿಂದ ನೋಡ್ತಾ ಹೋದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ ಚಿಂತನೆ ಮಾಡಿದಾಗ ಭಾದ್ರಪದ ಮಾಸ ಹೆಚ್ಚಾಗಿ ನಾವು ಯೋಚಿಸುವಂಥದ್ದು ಸಮಯ. ಅದೇ ರೀತಿಯಲ್ಲಿ ಅಲ್ಲಿ ಪಿತೃಪಕ್ಷ ಅಂತ ಹೇಳುವಂಥದ್ದು ಅಥವಾ ಪಿತೃಗಳ ಆರಾಧನೆ ಅಂತ ಹೇಳುವಂಥದ್ದನ್ನು ನಡೆಸಲಿಕ್ಕೆ ಬೇಕಾದಂತಹ ಬಹಳ ಮುಖ್ಯವಾದಂತಹ ಸಮಯ ಯಾವುದು ಅಂತ ಕೇಳಿದರೆ ಸೂರ್ಯ ಕನ್ಯಾ ಮತ್ತು ತುಲಾ ರಾಶಿಗಳಲ್ಲಿ ಸಂಚಾರ ಮಾಡುವಂತಹ ಕಾಲ ಅಂತ ಹೇಳಿದ್ದಾರೆ. ಹಾಗಾಗಿ ಸೂರ್ಯ ಕನ್ಯಾ ಮತ್ತು ತುಲಾ ರಾಶಿಗಳಲ್ಲಿ ಸಂಚಾರ ಮಾಡುವಂತಹ ಆ ಒಂದು ಸಮಯ ಏನುಂಟ ಅದನ್ನು ಪಿತೃಪಕ್ಷ ಅಂತ ಕರೀತಾರೆ. ಅಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂತ ಹೇಳುವಂತಹ ಕಲ್ಪನೆಯನ್ನು ಕೂಡ ಕೊಡ್ತಾರೆ. ಹಾಗಾಗಿ ಆ 15 ದಿವಸಗಳನ್ನು ಅಂದರೆ ಭಾದ್ರಪದ ಹುಣ್ಣಿಮೆ ಕಳೆದ ನಂತರದ 15 ದಿವಸಗಳನ್ನು ಸಾಮಾನ್ಯವಾದ ರೀತಿಯಲ್ಲಿ ನಾವು ಪಿತೃಪಕ್ಷ ಅಂತ ಆಚರಣೆ ಮಾಡಿಕೊಂಡು ಬರ್ತೇವೆ. ಇದಕ್ಕೂ ಕೂಡ ಕೆಲವೆಲ್ಲ ದಿವಸಗಳ ವ್ಯತ್ಯಾಸಗಳನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಆದರೂ ಕೂಡ 15, 16 ಇತ್ಯಾದಿಗಳನ್ನು ಆದರೂ ಕೂಡ ನಾವು 15 ದಿವಸಗಳು ಅಂತ ಸಾಮಾನ್ಯವಾದ ರೀತಿಯಲ್ಲಿ ನಾವು ಯೋಚಿಸ್ಬೋದು. ಹಾಗಾಗಿ ಇದಕ್ಕೆ ಕೆಲವೊಮ್ಮೆ ಶಾಸ್ತ್ರಾಧಾರಗಳನ್ನು ಅಥವಾ ಕೆಲವೆಲ್ಲ ಶಾಸ್ತ್ರದ ಸ್ಥಿತಿಗತಿಗಳನ್ನು ಅದರಲ್ಲಿ ಹೇಳಿದಂತಹ ವಚನಗಳನ್ನೆಲ್ಲವನ್ನು ಕೂಡ ನಾವು ಪಾಲನೆ ಮಾಡುವುದಾದರೆ ಇದರಲ್ಲಿ ಕೂಡ ಕೆಲವೆಲ್ಲ ವ್ಯತ್ಯಾಸಗಳು ಕಂಡುಬರುವ ಕಾರಣ ಇದಮಿತ್ತಂ ಹೀಗೆ ಅಂತ ನಾವು ಪ್ರಮಾಣೀಕೃತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಸಾಮಾನ್ಯವಾದ ನಮ್ಮ ಜೀವನದ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ನಾವು ಈ ಒಂದು ನಮ್ಮ ವರ್ತಮಾನ ಕಾಲದಲ್ಲಿ ಒಂದು ಇಷ್ಟು ದಿವಸಗಳು ಅಂತ ಬಹುಳ ಪಕ್ಷ ಅಂತ ಭಾದ್ರಪದ ಬಹುಳ ಪಕ್ಷ ಅಥವಾ ಸೂರ್ಯನು ಆ ಒಂದು ಕನ್ಯಾ ತುಲಾ ರಾಶಿಗಳಲ್ಲಿ ಸಂಚಾರ ಮಾಡುವಂತಹ ವಿಶೇಷವಾದಂತಹ ಸಮಯಗಳಲ್ಲಿ ಅದರಲ್ಲಿ ಕೂಡ ಈ ವರ್ಷ ನಮಗೆ ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವ ಕನ್ಯಾ ಸಂಕ್ರಮಣದ ಆ ಒಂದು ಕಾಲ ಏನುಂಟ ಅದನ್ನು ಪಿತೃಪಕ್ಷ ಅಂತ ನಾವು ಕರಿತೇವೆ. ಹಾಗಾಗಿ ಪಿತೃಪಕ್ಷ ಅಂತ ಹೇಳುವಂಥದ್ರಲ್ಲಿ ಉಳಿದಂತಹ ಕರ್ತವ್ಯಗಳನ್ನು ಅಂದರೆ ನಾವು ನಡೆಸುವಂತಹ ಬೇರೆ ಬೇರೆ ದಿವಸಗಳಲ್ಲಿ ನಡೆಸುವಂತಹ ಪೂಜೆ ಪುರಸ್ಕಾರಾದಿಗಳು ಅಥವಾ ವ್ರತ ಉದ್ಯಾಪನಾದಿಗಳು ಅಥವಾ ಇನ್ನಿತರವಾದಂತಹ ಕೆಲವೆಲ್ಲ ಸಾಮಾನ್ಯವಾದಂತಹ ಆಚರಣೆಗಳಿಗಿಂತಲೂ ಕೂಡ ಈ ಪಿತೃ ಕಾರ್ಯಗಳಿಗೆ ಪ್ರಶಸ್ತವಾದಂತಹ ಸಮಯ ಅಂತ ಇದನ್ನು ಶಾಸ್ತ್ರಕಾರರು ಒತ್ತಿ ಹೇಳಿದ್ದಾರೆ. ಯಾಕೋಸ್ಕರ ಅಂತ ಕೇಳಿದರೆ ಆಷಾಢ ಮಾಸದ ಹುಣ್ಣಿಮೆಯಿಂದ ಮುಂದಿನ 5 ಪಕ್ಷಗಳಲ್ಲಿ ಪಿತೃಗಳು ಅಂತ ಹೇಳುವಂತಹ ಏನು ಚಂದ್ರಲೋಕದ ಮೇಲೆ ಪಿತೃಲೋಕ ಅಂತ ಹೇಳುವಂತಹ ಕಲ್ಪನೆಯನ್ನು ನಾವು ಶಾಸ್ತ್ರದಿಂದ ಪಡ್ಕೊಳ್ಬೋದು. ಅಲ್ಲಿ ಆ ಪಿತೃಗಳು ಅಂತ ಹೇಳುವಂಥ ಎಲ್ಲ ಆ ಶಕ್ತಿಗಳೇನುಂಟು, ಪಿತೃಗಳು ಅಂತ ಹೇಳಿದರೆ ನಮ್ಮ ಪೂರ್ವಜರು ನಮಗೆ ಆಶೀರ್ವಾದ ಮಾಡುವವರು, ಅವರ ಆಶೀರ್ವಾದದಿಂದಲೇ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಮನುಷ್ಯ ಪಡಿಲಿಕ್ಕೆ ಸಾಧ್ಯ ಅಂತ. ದೇವರ ಅನುಗ್ರಹ ಇದ್ದರೂ ಆ ದೇವರ ಅನುಗ್ರಹ ಒಂದು ವೇಳೆ ಸ್ವಲ್ಪ ಕಮ್ಮಿ ಆದರೂ ಕೂಡ ಮನುಷ್ಯನಿಗೆ ಪಿತೃಗಳ ಆಶೀರ್ವಾದ ಪೂರ್ಣವಾಗಿದ್ದರೆ ಆ ದೇವರು ಇರಲಿ ಪಿತೃ ಕಾರ್ಯವನ್ನೆಲ್ಲ ಮಾಡ್ತೀಯಲ್ಲ ನಿಂಗೆ ಒಳ್ಳೆದಾಗಲಿ ಅಂತ ದೇವರು ಮನಸ್ಸು ಮಾಡ್ತಾನಂತೆ. ಆದರೆ ಪಿತೃಗಳ ಅನುಗ್ರಹ ಇಲ್ಲ ಅಂತ ಹೇಳಿದರೆ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಅಥವಾ ಏನಾದರೂ ಈಗ ಹೇಳಿದಂತಹ ಸತ್ಫಲಗಳೇನುಂಟು ಅದನ್ನು ಪಡೀಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ. ಹಾಗಾಗಿ ಪಿತೃ ಕಾರ್ಯಗಳಿಗೆ ಅತ್ಯಂತ ಮೌಲ್ಯಯುತವಾದಂತಹ ವ್ಯವಸ್ಥೆಯನ್ನು ನಮ್ಮ ಶಾಸ್ತ್ರಕಾರರು ಒತ್ತಿ ಹೇಳಿದ್ದಾರೆ. ಒಂದು ಪಕ್ಷದಲ್ಲಿ ಈ 15 ದಿವಸಗಳು ಅಂತ ಹೇಳುವಂತಹ ಒಂದು ಪಕ್ಷದಲ್ಲಿ ಒಂದು ಶುಭ ಕಾರ್ಯ ಮತ್ತೊಂದು ಪಿತೃ ಕಾರ್ಯ ಅಂತ ಹೇಳುವಂಥದ್ದು ಎರಡೂ ಬಂದಾಗ ಅಥವಾ ಎರಡೂ ನಡೆಸಲೇಬೇಕಾದಂತಹ ಒಂದು ಅನಿವಾರ್ಯ ಅಥವಾ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಪಿತೃ ಕಾರ್ಯಕ್ಕೆ ಪ್ರಾಧಾನ್ಯತೆ ಕೊಡಿ, ಶುಭ ಕಾರ್ಯವನ್ನು ಮತ್ತೆ ಮಾಡಿ ಅಂತ ಹೇಳಿದರು. ಅಂದರೆ ಪಿತೃ ಕಾರ್ಯವನ್ನು ಹಿಂದೆ ಮುಂದೆ ಮಾಡುವಂತಹ ಅಥವಾ ಅದನ್ನು ವ್ಯತ್ಯಾಸ ಮಾಡುವಂತಹ ಅಧಿಕಾರ ನಮಗೆ ಶಾಸ್ತ್ರ ತುಂಬ ಕೊಡಲಿಲ್ಲ. ಅದಕ್ಕೆ ಪ್ರಶಸ್ತವಾದಂತಹ ಸಮಯ ಮತ್ತು ಅದಕ್ಕೆ ಬೇಕಾದಂತಹ ಪ್ರಾಶಸ್ತ್ಯವನ್ನು ಮೊದಲು ಕೊಡಿ ಅಂತ ಹೇಳಿದರು. ಹಾಗಾಗಿ ಈ ಪಿತೃಕಾರ್ಯ ಅಂತ ಹೇಳುವಂತಹ ವ್ಯವಸ್ಥೆಯಲ್ಲಿ ಆಷಾಢದ ಹುಣ್ಣಿಮೆಯಿಂದ ಮುಂದಿನ 5 ಪಕ್ಷಗಳು, ಆ 5 ಪಕ್ಷಗಳಲ್ಲಿ ಅನ್ನ ಮತ್ತು ಉದಕ, ಅನ್ನ ಮತ್ತು ನೀರು, ಇವು ಎರಡರ ಬಯಕೆಯನ್ನು ಪಿತೃಗಳು ಸಾಮಾನ್ಯವಾದ ರೀತಿಯಲ್ಲಿ ಹೊಂದಿರ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ನಮಗೆ ನಿರ್ಣಯ ಸಿಂಧು ಇತ್ಯಾದಿಗಳನ್ನು ಶಾಸ್ತ್ರಗಳನ್ನು ನಾವು ನೋಡಿದರೆ ನಮಗೆ ಆ ಗ್ರಂಥಗಳಲ್ಲಿ ಹೇಳಿದೆ ಸ್ಪಷ್ಟವಾಗಿ ಅನ್ನ ಮತ್ತು ನೀರು ಇವೆರಡರುಗಳ ಆಸಕ್ತಿಯನ್ನು ಮತ್ತು ಅವುಗಳ ಅಪೇಕ್ಷೆಯನ್ನು ಪಿತೃಗಳು ಹೊಂದಿರ್ತಾರೆ ಅಂತ. ಹಾಗಾಗಿ ಅವರು ಪಿತೃಲೋಕದಿಂದ ಎಲ್ಲಿ ಶ್ರಾದ್ದಾದಿಗಳು ಪಿತೃ ಕಾರ್ಯಗಳು ಎಲ್ಲಿ ನಡೀತದ ಅಲ್ಲಿಗೆ ಹೋಗಿರ್ತಾರೆ ಅಂತ. ಹಾಗಾಗಿ ಆ ಪಿತೃ ಕಾರ್ಯಗಳು ನಡಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಪಿತೃಪಕ್ಷ ಅಂತ ಹೇಳುವಂತಹ ದಿನಗಳಲ್ಲಿ ಮನುಷ್ಯ ಪ್ರತಿದಿನವೂ ಕೂಡ ಶ್ರಾದ್ದಾದಿಗಳನ್ನು ಪಿತೃಗಳ ಪ್ರೀತ್ಯರ್ಥವಾಗಿ ನಡೆಸಬೇಕು ಅಂತ
ಶಾಸ್ತ್ರ ಒತ್ತಿ ಹೇಳ್ತದೆ. ಹಾಗಾಗಿ ಪ್ರತಿ ದಿವಸ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಕೇವಲ ಒಂದು ದಿವಸ ಆದರೂ ಕೂಡ, ಉದಾಹರಣೆಗೆ ಯಾವೊಂದು ವ್ಯಕ್ತಿಯ ತಂದೆ ಇತ್ಯಾದಿಗಳು ಮರಣಿಸಿದಂತಹ ತಿಥಿ ಯಾವಾಗ ಉಂಟ, ಷಷ್ಠಿ ಆದರೆ ಷಷ್ಠಿ, ಪಂಚಮಿ ಆದರೆ ಪಂಚಮಿ, ಅಥವಾ ಇನ್ನಿತರ ದಿವಸಗಳಾದರೆ ಆ ದಿವಸಗಳಲ್ಲಿ ಯಾವಾಗ ಮರಣಿಸಿದ್ದಾರೋ ಆ ತಿಥಿಯಂದೇ ಅವನು ಈ ಎಲ್ಲ ಶ್ರಾದ್ದಾದಿಗಳನ್ನು ಮಾಡಿಕೊಂಡು ಬರುವುದರಿಂದಾಗಿ ಅವನ ಪಿತೃಗಳು 1 ವರ್ಷಗಳ ಕಾಲ ಪೂರ್ಣವಾದಂತಹ ಸಂತೃಪ್ತಿಯಿಂದ ಇರ್ತಾರೆ ಅಂತ ಹೇಳುವಂಥ ಮಾತನ್ನು ಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ಪಿತೃ ಆಶೀರ್ವಾದ ಅಂತ ಹೇಳುವಂಥದ್ದು ಅವನಿಗೆ ಪೂರ್ಣವಾಗಿ ಲಭಿಸ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇದರಲ್ಲಿ ಅಪವಾದಗಳು ಒಂದೊಂದು ಕಡೆ, ಅಂದರೆ ಸಮಯದ ವ್ಯತ್ಯಾಸಗಳು ಬರೋದು ಹೇಗೆ ಅಂತ ಕೇಳಿದರೆ, ಒಂದು ವೇಳೆ ಶ್ರಾವಣ ಅಥವಾ ಭಾದ್ರಪದ ಮಾಸಗಳು ಮಲಮಾಸವಾಗಿ ಅಥವಾ ಅಧಿಕ ಮಾಸವಾಗಿ ಬಂದಾಗ ಈ 5 ಪಕ್ಷ ಅಂತ, ಆಷಾಢ ಹುಣ್ಣಿಮೆಯಿಂದ 5 ಪಕ್ಷ ಅಂತ ಏನು ನಾನೀಗ ಹೇಳಿದೆ, ಆ 5 ಪಕ್ಷಗಳಿಂದ 7 ಪಕ್ಷಗಳವರೆಗೆ ಅದು ಹೋಗ್ಬೋದು, ಅಥವಾ 7 ಪಕ್ಷದಲ್ಲಿ ಅದನ್ನು ಆಚರಣೆ ಮಾಡಬೇಕು, 7ನೇ ಪಕ್ಷದಲ್ಲಿ ಅಂತ ಹೇಳ್ತಾರೆ. ಅದಲ್ಲ ಅಂತೇಳಿ ಆದರೆ ಸಾಮಾನ್ಯವಾಗಿ 5ನೇ ಪಕ್ಷದಲ್ಲಿ ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಟ್ಟಾರೆ ಈ ಪಿತೃಪಕ್ಷ ಅಂತ ಹೇಳುವಂಥದ್ದು ಯಾವಾಗ ಉಂಟು, ಹೇಗುಂಟು ಅಂತ ಹೇಳುವಂಥದ್ದು ನಮಗೆ ಪಂಚಾಂಗದಲ್ಲಿ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿರ್ತದೆ. ಅಂತೂ ಆ ರೀತಿಯಲ್ಲಿ ಪಿತೃಪಕ್ಷದಲ್ಲಿ ಶ್ರಾದ್ದಾದಿಗಳನ್ನು, ಕರ್ತವ್ಯಾದಿಗಳನ್ನು, ಅಥವಾ ಪಿಂಡ ಪ್ರದಾನಾದಿಗಳನ್ನು, ತಿಲತರ್ಪಣಾದಿಗಳನ್ನು, ಇನ್ನು ಅವರ ಪ್ರೀತ್ಯರ್ಥವಾಗಿ ಮಾಡುವಂತಹ ಕೆಲವೆಲ್ಲ ಕರ್ತವ್ಯಗಳನ್ನು ನಾವು ನಡೆಸಿಕೊಂಡು ಬರೋದ್ರಿಂದ, ಅಲ್ಲಿ ಬೇಯಿಸಿದ ಅಡುಗೆಯಿಂದಲೇ ಅವರಿಗೆ ಬೇಕಾದಂಥ ಕರ್ತವ್ಯಗಳನ್ನು ನಡೆಸಬೇಕು ಅಂತ ನಮ್ಮಲ್ಲಿ ಆಮಾನ್ನ ಅಂತ ಇರ್ತದೆ. ಆಮಾನ್ನ ಅಂದರೆ ಬೇಯಿಸದ ಪದಾರ್ಥಗಳು ಅಂತ ಲೆಕ್ಕ. ಬೇಯಿಸದ ಪದಾರ್ಥಗಳಿಂದ ಆ ಕಾಲದಲ್ಲಿ ಅವರಿಗೆ ಬೇಕಾದಂಥ ಕರ್ತವ್ಯಗಳನ್ನು ಮಾಡುವುದಲ್ಲ, ಬೇಯಿಸಿದ ವ್ಯವಸ್ಥೆಗಳಿಂದಲೇ, ಅಂದರೆ ಬೇಯಿಸಿದ ಅಡುಗೆಯಿಂದ ಮಾಡಿದಂತಹ ಶಾಕಾಹಾರಗಳೇನುಂಟ ಅದರಿಂದಲೇ ಅವರ ಕರ್ತವ್ಯಗಳನ್ನು ಮಾಡಿಕೊಳ್ಬೇಕು ಅಂತ ನಮ್ಮ ಆಹಾರ ಪದ್ಧತಿಯಂತೆ. ಹಾಗಾಗಿ ಇಂತಹ ಪಿಂಡ ಪ್ರದಾನಾದಿಗಳನ್ನು ಮಾಡೋದ್ರಿಂದ ಮನುಷ್ಯನಿಗೆ ಶ್ರೇಷ್ಠವಾದಂತಹ ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ಅರ್ಥ. ಹಾಗಾಗಿ ಅಂತಹ ಶ್ರೇಷ್ಠವಾದಂಥ ಫಲಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಪಡೀಲಿಕ್ಕೆ ಕೂಡ ಆ ಪಿತೃಪಕ್ಷದಲ್ಲಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಯೋಗ ಇತ್ಯಾದಿಗಳನ್ನು ಸಮಯಗಳನ್ನು ಹೇಳ್ತಾರೆ. ಅಲ್ಲಿ ತಂದೆ, ಅಜ್ಜ, ಮುತ್ತಜ್ಜ ಅಂತ ಪಿತಾಮಹ, ಪ್ರಪಿತಾಮಹ ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ಶಾಸ್ತ್ರಕಾರರು ನಮಗೆ ಕೊಡ್ತಾರೆ. ಅಲ್ಲಿಯ ತನಕ ಇರುವಂತಹ ಪಿತೃಗಳಿಗೆಲ್ಲ ಒಂದು ಅಶ್ರುಮುಖ ಅಂತ ಹೇಳುವಂತಹ ಹೆಸರನ್ನು ಕೊಡ್ತಾರೆ. ಅವರಕ್ಕಿಂತಲೂ ಹಿಂದಿನವರೇನಿದ್ದಾರೋ ಅವರಿಗೆ ನಾಂದಿ ಮುಖರು ಅಂತ ಹೇಳ್ತಾರೆ. ಹಾಗಾಗಿ ಈ ನಾಂದಿ ಅಂತ ಹೇಳುವಂಥ ಶಬ್ದ ಸಮೃದ್ಧಿ ಅಂತ ತೋರಿಸ್ತಾನೆ. ಹಾಗಾಗಿ ಈ ಎಲ್ಲ ಕರ್ತವ್ಯಗಳನ್ನು ಮಾಡಿಸಿಕೊಂಡು ಬರುವಂತಹ ಕಾಲಕ್ಕೆ ಪಕ್ಷಶ್ರಾದ್ದ ಅಂತ ಹೇಳೋದು ಒಂದು ಸಲ, ಮತ್ತು ಮಹಾಲಯ ಅಂತ ಹೇಳುವಂಥದ್ದು, ಪಿತೃಪಕ್ಷ ಅಂತ ಮಹಾಲಯ ಅಂತ ಕರಿತೇವೆ, ಮಹಾಲಯ ಪಕ್ಷ ಅಂತ ಕರಿತೇವೆ. ಆ ಮೂಲಕವಾಗಿ ಒಂದು ಸರ್ತಿ ಆಚರಣೆ ಮಾಡಿಕೊಂಡು ಬರುವಂಥದ್ದು ಶ್ರಾದ್ದಾದಿ ಕರ್ತವ್ಯಗಳನ್ನಂತ. ಹಾಗಾಗಿ ಈ ರೀತಿಯಲ್ಲಿ ನಡೆಸಿಕೊಂಡು ಬಂದಾಗ ಆ ಪಿತೃಗಳು ಅತ್ಯಂತ ಸಂತೋಷವನ್ನು ಹೊಂದುತ್ತಾರೆ ಅಂತ ಹೇಳುವಂಥದ್ದು ಅನುಭವದಿಂದಲೂ ಹಿರಿಯರು ಹೇಳಿಕೊಂಡಂಥ ಮಾತು, ಮತ್ತು ಸತ್ಯವಾಗಿಯೂ ಕೂಡ ಅದು ಆಚರಣೆಯಲ್ಲಿಯೂ ಶಾಸ್ತ್ರವು ಹೇಳುವಂತಹ ಮಾತು. ಹಾಗಾಗಿ ಈ ತಿಥಿ ಇತ್ಯಾದಿಗಳು ಆ ತಿಥಿಯಲ್ಲಿಯೇ ನಾವು ನಡೆಸಬೇಕು ಅಂತ ಹೇಳಿ ಬಂದಾಗ, ಒಂದು ವೇಳೆ ಅದನ್ನು ಮೀರುವುದಾದರೆ, ಅದಕ್ಕೇನಾದರೂ ನಿರ್ದಿಷ್ಟವಾದಂತಹ ಒಂದು ಕಾರಣವನ್ನು ಕೊಡೋದಾದರೆ ಅಶೌಚ, ಸೂತಕ ಇತ್ಯಾದಿಗಳು ಬಂದರೆ ಮಾತ್ರವೇ ಅದಕ್ಕೆ ವ್ಯತ್ಯಾಸ ಮಾಡ್ಬೋದು, ಹೊರತು ಇನ್ಯಾವ ಕಾರಣದಿಂದಲೂ ಅದನ್ನು ವ್ಯತ್ಯಾಸ ಮಾಡಬಾರದು ಅಂತ ಹೇಳ್ತಾರೆ. ಅದರಲ್ಲಿ ಕೂಡ ಚತುರ್ದಶಿ ಯುಕ್ತವಾದಂತಹ ದಿನಗಳಲ್ಲಿ ಈ ಅಪಮೃತ್ಯು ಇತ್ಯಾದಿಗಳಲ್ಲಿ ಹೋದವರು ಯಾರಿರ್ತಾರೋ ಅವರಿಗೆ ಚತುರ್ದಶಿ ದಿನವಾದಂತಹ ವ್ಯವಸ್ಥೆಗಳಲ್ಲಿ ಅವರಿಗೆ ಬೇಕಾದಂತಹ ಆ ಶ್ರಾದ್ದಾದಿಗಳನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಫಲವನ್ನು ಅಥವಾ ವಿಶೇಷವಾದಂಥ ದಿನ ಅಂತ ಅದನ್ನು ನಿಗದಿ ಮಾಡ್ತಾರೆ. ಸನ್ಯಾಸಿಗಳಿಗೆ ದ್ವಾದಶಿ ಇತ್ಯಾದಿಗಳನ್ನು ಕೂಡ ಅಲ್ಲಿ ಹೇಳುವಂತಹ ಕ್ರಮ ಉಂಟು. ಅದೇ ರೀತಿಯಲ್ಲಿ ನಮಗೆ ಸಾಮಾನ್ಯವಾಗಿ ಸೂರ್ಯ ಕನ್ಯಾ ರಾಶಿ, ತುಲಾ ರಾಶಿ, ಈ 2 ರಾಶಿಗಳಿಂದ ಮತ್ತೆ ಹೋಗುವಂಥದ್ದು ವೃಶ್ಚಿಕ ರಾಶಿ ಅಂತ. ಹಾಗಾಗಿ ವೃಶ್ಚಿಕ ರಾಶಿಯ ಎಲ್ಲಿಯವರೆಗೆ ಅದಕ್ಕೆ ಸಮಯ ಇತ್ಯಾದಿಗಳು ಅಂತ ನಾವು ಯೋಚನೆ ಮಾಡೋದಾದರೆ, ಒಂದು ವೇಳೆ ನಮಗೆ ಈ ಪಿತೃಪಕ್ಷ ಇತ್ಯಾದಿಗಳಲ್ಲಿ ನಮಗೆ ನಡೆಸಲಿಕ್ಕೆ ಆಗಲಿಲ್ಲ ಅಂಥೇಳಿ ಆದರೆ, ಇಷ್ಟೂ ದಿವಸಗಳಲ್ಲಿ ಶ್ರೇಷ್ಠವಾದಂಥ ದಿವಸ ಅಮಾವಾಸ್ಯೆ. ಹಾಗಾಗಿ ಅಮಾವಾಸ್ಯೆಗೆ ಯಾಕೆ ಅಷ್ಟು ಪ್ರಾಧಾನ್ಯತೆ ಅಂತ ಕೇಳಿದರೆ, ನಾವು ಸಾಮಾನ್ಯವಾಗಿ ಹೇಳ್ತೇವೆ ಪಿತೃದೋಷ ಇತ್ಯಾದಿಗಳು ಬಂದಾಗ ಅಮಾವಾಸ್ಯೆಯಲ್ಲಿ ಹೋಗಿ ಸಮುದ್ರ ಸ್ನಾನ ಮಾಡಿ ಬನ್ನಿ, ಅಥವಾ ಅಮಾವಾಸ್ಯೆಯ ದಿವಸ ಹೋಗಿ ಏನಾದರೂ ಪಿಂಡ ಪ್ರದಾನವನ್ನು ಅಥವಾ ಇನ್ನಿತರ ಏನಾದರೂ ಪರಿಹಾರಾದಿಗಳಲ್ಲಿ ಕೂಡ ಸೂಚನೆ ಬರುವಂಥದ್ದು ನಮಗೆ ಸಾಮಾನ್ಯವಾಗಿ ಕಂಡುಬರುವಂಥ ವಿಚಾರಗಳು.
ಅಥವಾ ದೋಷ ಇತ್ಯಾದಿಗಳು ಬಂದಾಗ ಅಮಾವಾಸ್ಯೆಗೆ ಒಂದು ಕಾಗೆಗೆ ಬಡಿಸಿ ಹೊರಗೆ ಇಡಿ ಅಂತ ಹೇಳ್ತೇವೆ. ಅಮಾವಾಸ್ಯೆಗೆ ಅನ್ಪಿದಾಯಿ ದೀಪೆ ಅಂತ ಕೂಡ ನಮ್ಮಲ್ಲಿ ಆ ಒಂದು ಮಾತುಗಳು ಕಂಡು ಬರುವಂಥದ್ದು ಮತ್ತು ಆಚರಣೆಗಳು ನಡೆದುಕೊಂಡು ಬರುವಂಥದ್ದು ನಮ್ಮಲ್ಲಿ ಗೊತ್ತಿರುವಂಥದ್ದೇ. ಹಾಗಾಗಿ ಇದೆಲ್ಲದರಲ್ಲಿ ಕೂಡ ಅಮಾವಾಸ್ಯೆ ಅಂತ ಹೇಳುವಂಥದ್ದು ಪಿತೃಲೋಕದ ಬಾಗಿಲನ್ನು ತೆರೆಯುವಂತಹ ದಿವಸ ಅಂತ ಹೇಳ್ತಾರೆ. ಹಾಗಾಗಿ ಆ ಪಿತೃ ಕಾರ್ಯಕ್ಕೆ ಅಮಾವಾಸ್ಯೆ ಅಂತ ಹೇಳುವಂಥದ್ದು ಅತ್ಯಂತ ವಿಶೇಷವಾದಂತಹ ದಿವಸ ಅಂತ. ಹಾಗಾಗಿ ಇಲ್ಲಿ ಸೂರ್ಯ ಕನ್ಯಾ ಮತ್ತು ತುಲಾರಾಶಿ ಆಗಿ ಕೊನೆಗೆ ವೃಶ್ಚಿಕ ರಾಶಿಗೆ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲಿ ತನಕ ಅಂದರೆ ಆ ಒಂದು ದೀಪಾವಳಿ ಅಮಾವಾಸ್ಯೆ ಅಂತ ನಾವು ಹೇಳ್ತೇವೆ. ಆ ದೀಪಾವಳಿ ಅಮಾವಾಸ್ಯೆಯವರೆಗೆ ಅವನಿಗೆ ಈ ಶ್ರಾದ್ದಾದಿಗಳನ್ನು ಎಡೆಯಲ್ಲಿ ಎಲ್ಲಿ ಸಮಯ ಸಂದರ್ಭಕ್ಕನುಸಾರವಾಗಿ ಅಲ್ಲಿ ಎಲ್ಲಿ ಆದರೂ ಕೂಡ ಅವನಿಗೆ ಆಚರಣೆ ಮಾಡುವಂತಹ ಅವಕಾಶ ಇರುತ್ತದೆ ಅಂತ. ಒಂದು ವೇಳೆ ಆ ವೃಶ್ಚಿಕ ರಾಶಿಯನ್ನು ದಾಟಿ ಸೂರ್ಯ ಹೋದ ನಂತರದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಮನುಷ್ಯ ಈ ಶ್ರಾದ್ದಾದಿ ಕರ್ತವ್ಯಗಳನ್ನು ಅಂದರೆ ಅವನವನ ಸಂಸ್ಕಾರದ ವ್ಯವಸ್ಥೆಯ ಅಡಿಯಲ್ಲಿ ಅವನು ಆಯಾಯ ಪಿತೃಕಾರ್ಯಗಳನ್ನು ಮಾಡಲಿಲ್ಲ ಅಂತ ಹೇಳಿ ಆದರೆ ಪಿತೃಗಳು ಶಾಪ ಕೊಡ್ತಾರಂತೆ. ಇದು ಶಾಸ್ತ್ರ ಹೇಳಿದಂಥ ಮಾತು. ಅದು ನಿರ್ಣಯ ಸಿಂಧು ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಗ್ರಂಥದಲ್ಲಿ. ಆ ಪಿತೃಗಳು ನಿಶ್ವಾಸವನ್ನು ಅಂದರೆ ನಿಟ್ಟುಸಿರನ್ನು, ಇವನು ಏನೋ ಒಂದು ಕರ್ತವ್ಯಗಳನ್ನು ಈ ಮನುಷ್ಯ ಮಾಡಲೇ ಇಲ್ಲಲ್ವಾ ಅಂತ ಹೇಳುವಂತಹ ನಿಟ್ಟುಸಿರನ್ನು ಬಿಟ್ಟು ಕಾದು ಕಾದು ಆಯಾಸಗೊಂಡಂತಹ ಪಿತೃಗಳು ಬಹಳ ಬೇಸರದಿಂದ ಅವನಿಗೆ ಶಾಪವನ್ನಿತ್ತು ನಿರ್ಗಮಿಸ್ತಾರೆ ಅಂತ ಲೆಕ್ಕ. ಹಾಗಾಗಿ ನಮ್ಮಲ್ಲಿ ಒಂದು ಕ್ರಮ ಉಂಟು. ನಾವು ದೀಪಾವಳಿ ಅಮಾವಾಸ್ಯೆಯ ಸಂದರ್ಭ ಮತ್ತು ಈ ದೀಪಾವಳಿ ಅಂತ ಹೇಳುವಂಥ ದಿವಸಗಳಲ್ಲಿ ಏನುಂಟು, ಸಾಮಾನ್ಯವಾಗಿ ನಮಗೆ ಧನತ್ರಯೋದಶಿ ಅಥವಾ ಅದೇ ರೀತಿಯಲ್ಲಿ ನರಕ ಚತುರ್ದಶಿ, ದೀಪಾವಳಿ ಅಮಾವಾಸ್ಯೆ ಮತ್ತು ಬಲಿಪಾಡ್ಯ ಅಂತ ಹೇಳುವಂಥ ದಿವಸಗಳಲ್ಲಿ ನಾವು ದೀಪಾವಳಿಯನ್ನು ಆಚರಿಸ್ತೇವೆ. ಈ ದೀಪಾವಳಿ ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವು ಗೂಡು ದೀಪ ಇಡ್ತೇವೆ ಅಲ್ವಾ. ಈ ಗೂಡು ದೀಪ ಇಡುವಂತಹ ಉದ್ದೇಶ ಏನು ಅಂತ ಕೇಳಿದರೆ, ಬಂದಂತಹ ಪಿತೃಗಳು ಅವರ ಪಿತೃಲೋಕವನ್ನು ಸೇರಲಿಕ್ಕೆ ನಾವು ಅವರಿಗೆ ದಾರಿ ತೋರಿಸುವಂತಹ ಉದ್ದೇಶಕ್ಕೋಸ್ಕರವಾಗಿ ಆಕಾಶ ಬುಟ್ಟಿಗಳನ್ನು ಇಡುವಂಥದ್ದು ಅಂತ. ಹಾಗಾಗಿ ಈ ಗೂಡುದೀಪ ಇಡುವಂತಹ ಸಂಸ್ಕಾರ ಯಾಕೆ ಬಂತು ನಮ್ಮಲ್ಲಿ ಅಂತ ಕೇಳಿದರೆ, ಅವರಿಗೆ ಊರ್ಧ್ವ ಲೋಕಕ್ಕೆ ಅಂದರೆ ಆ ಪಿತೃಲೋಕಕ್ಕೆ ಹೋಗುವಲ್ಲಿಗೆ ದಾರಿಯನ್ನು, ಅಂದರೆ ಇಷ್ಟೂ ಹಬ್ಬ ಹರಿದಿನಗಳಲ್ಲಿ ಆ ಪಿತೃಗಳು ನಮ್ಮ ಜೊತೆಯಾಗಿದ್ದು ಅಲ್ಲಿಂದ ಪಿತೃಲೋಕಕ್ಕೆ ಅವರು ಏನು ಗಮನ ಮಾಡ್ತಾರ, ಇಲ್ಲಿಂದ ಪಿತೃಲೋಕಕ್ಕೆ ಹೊರಡುವಂತಹ ಆ ಪಿತೃದೇವತೆಗಳಿಗೆಲ್ಲರಿಗೂ ಕೂಡ ನಾವು ಪೂರ್ಣವಾದಂತಹ ಬೆಳಕನ್ನು ತೋರಿಸಿ ಅವರನ್ನು ಕಳುಹಿಸಿಕೊಡುವಂತಹ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಈ ಗೂಡುದೀಪ ಬಂದದ್ದು. ಹಾಗಾಗಿ ಈ ಎಲ್ಲ ಆಚರಣೆಗಳಿಗೂ ಕೂಡ ನಿರ್ದಿಷ್ಟವಾದಂಥ ಒಂದು ಉದ್ದೇಶ ಇರ್ತದೆ ಅಂತ. ನಾವು ಇವತ್ತು ಏನು ಎಣಿಸ್ತೇವೆ, ಒಳಗೆ ಬೆಳಕಾಕ್ಲಿಕ್ಕೋಸ್ಕರ ಗೂಡುದೀಪ ಅಲ್ಲ, ಗೂಡುದೀಪ ಇಡುವಂತಹ ಉದ್ದೇಶ ಇದಕ್ಕೋಸ್ಕರವಾಗಿ ಅಂತ ಹೇಳಿದ್ದು. ಹಾಗಾಗಿ ಇಲ್ಲಿ ಬಲಿಪಾಡ್ಯಕ್ಕೂ ಕೂಡ ನಮ್ಮಲ್ಲಿ ಕಲ್ಪನೆ ಉಂಟು, ಬಲಿ ಚಕ್ರವರ್ತಿ ಪ್ರಪಂಚಕ್ಕೆ ಬರ್ತಾನೆ ಅಂತಂದರೆ, ನಾವು ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಮಾಡುವಾಗ ನಮ್ಮಲ್ಲಿ ನಾವು ಒಬ್ಬರೇ ಮಾಡುವಂಥ ಕ್ರಮ ಇಲ್ಲ. ನಾವೊಬ್ಬರೇ ಮನೆಯವರೇ, ತಂದೆ ತಾಯಿ ಮಕ್ಕಳು ಮಾತ್ರ ಸೇರಿಕೊಂಡು ಮಾಡುವಂಥದ್ದಿಲ್ಲ. ಇಷ್ಟ ಮಿತ್ರರು, ಬಂಧು ಬಾಂಧವರು ಎಲ್ಲರೂ ಕೂಡ ಸೇರಿಕೊಂಡು ನಾವೆಲ್ಲ ಸಂಘಟಿತರಾಗಿ ಸಾಮೂಹಿಕವಾಗಿ ಪರಸ್ಪರ ಪ್ರೀತಿ, ವಿಶ್ವಾಸ, ಸಂಭ್ರಮ, ಸಡಗರದಿಂದ ಈ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾ ಬರ್ತೇವೆ. ಹಾಗಾಗಿ ಈ ಹಬ್ಬ ಹರಿದಿನಗಳನ್ನು ಈ ರೀತಿಯಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ನಮಗೆ ನಮ್ಮನ್ನು ಭೌತಿಕವಾಗಿ ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು ಹೋದಂತಹ ಪಿತೃಗಳು ಯಾರಿದ್ದಾರ ಅವರೂ ಕೂಡ ನಮ್ಮೊಂದಿಗೆ ಸೇರಿಕೊಂಡು ಈ ಎಲ್ಲ ಪಿತೃ ಕಾರ್ಯಗಳನ್ನು ಮಾಡಿಕೊಂಡು ತದನಂತರವಾಗಿ ನಾವು ಈ ರೀತಿಯಾದಂತಹ ಕರ್ತವ್ಯಗಳನ್ನು ನಡೆಸಿಕೊಂಡು ಅವರನ್ನು ಕಳುಹಿಸಿಕೊಡುವಂತಹ ಎಷ್ಟು ಭವ್ಯವಾದಂತಹ ಸಂಸ್ಕೃತಿ ನಮ್ಮದು ಅಂತ ಒಂದು ಕ್ಷಣ ಯೋಚಿಸಿದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಇನ್ನೂ ಒಂದು ವಿಶೇಷ ಏನು ಅಂತ ಕೇಳಿದರೆ, ಈ 15 ದಿವಸಗಳಲ್ಲಿ ನಾವು ಪಿತೃಪಕ್ಷ ಅಂತ ಆಚರಣೆ ಮಾಡ್ತೇವೆ. ಈ 15 ದಿವಸಗಳು ಕಳೆದ ನಂತರ ಮತ್ತೆ ಪುನಃ ಬರುವಂಥದ್ದು ನಮಗೇನಂದ್ರೆ ಕೇಳಿದರೆ ನವರಾತ್ರ ಆರಂಭ ಅಂತ ಇದರಲ್ಲಿ ಪಂಚಾಂಗದಲ್ಲಿ ಬರ್ತದೆ. ಹಾಗಾಗಿ ಆ ಉಳಿದಂತಹ ದಿವಸಗಳಲ್ಲಿ ಏನಿರ್ತದೆ ನಾವು ಅದನ್ನು ಮಾತೃಪಕ್ಷ ಅಂತ ಆಚರಣೆ ಮಾಡ್ತೇವೆ. ಅಂದರೆ ಇಲ್ಲಿ ಪಿತೃ ಆರಾಧನೆಗಳೇ ಪ್ರಾಮುಖ್ಯ ಆದರೆ ಅಲ್ಲಿ ಮಾತೃ ಆರಾಧನೆಗೆ ಬೇಕಾದಂಥ ಪ್ರಾಶಸ್ತ್ಯ. ಹಾಗಾಗಿ ಪಿತೃ ಆರಾಧನೆಗೂ ಮಾತೃ ಆರಾಧನೆಗೂ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು, ಒಂದು ಕೊಂಡಿಯಂತೆ ತಾಯಿ ಮತ್ತು ತಂದೆ ಅಂತ ಹೇಳುವಂಥ ಎರಡು ವ್ಯವಸ್ಥೆಗಳನ್ನು ಒಗ್ಗೂಡಿಸಿದಂತಹ ಒಂದು ವಿಶಿಷ್ಟವಾದಂತಹ ಸಮಯ ಈ ಒಂದು ಸೂರ್ಯನ ಕನ್ಯಾ ತುಲಾ ರಾಶಿಗಳ ಆ ಒಂದು ಪ್ರವೇಶ ಮತ್ತು ನಿರ್ಗಮನವಾದಂತಹ ಒಂದು ಆ ಕಾಲ ಅಂತ. ಹಾಗಾಗಿ ಅಲ್ಲಿಯ ತನಕ ಅವರ ಆರಾಧನೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಯಮಪುರಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಯಮನ ಪಟ್ಟಣ ಅಥವಾ ಯಮಪುರಿ ಅಂತ ಹೇಳುವಂಥದ್ದು ಈ ಸಂದರ್ಭಗಳಲ್ಲಿ ಏನಿರ್ತದೆ ಅದು ಶೂನ್ಯ, ಅಂದರೆ ಖಾಲಿಯಾಗಿರ್ತದೆ ಅಂತ ಅರ್ಥ. ಯಾಕೋಸ್ಕರ ಅಂತ ಕೇಳಿದ್ರೆ ಆ ಎಲ್ಲ ಪಿತೃದೇವತೆಗಳು ಇಲ್ಲಿ ನಮ್ಮೊಟ್ಟಿಗಿದ್ದಾರೆ ಅಂತ ಅರ್ಥ ಅಲ್ವಾ. ಹಾಗಾಗಿ ನಮ್ಮೊಟ್ಟಿಗಿದ್ದಾಗ ಅಲ್ಲಿ ಆ ಯಮಪುರಿ ಅಂತ ಹೇಳುವಂಥದ್ದೇ ಖಾಲಿಯಾಗಿರ್ತದೆ ಅಂತ, ಅಂದರೆ ಎಲ್ಲರೂ ಇಲ್ಲಿ ಬಂದಿರ್ತಾರೆ ಅಂತ ಅರ್ಥ. ಹಾಗಾಗಿ
ಆ ಎಲ್ಲ ರೀತಿಯಾದಂತಹ ಪಿತೃಗಳ ಪ್ರೀತ್ಯರ್ಥವಾಗಿ ಈ ಪ್ರತಿಯೊಂದು ಕರ್ತವ್ಯಗಳನ್ನು ನಮ್ಮ ಹಿಂದಿನ ತಲೆಮಾರಿನವರೆಲ್ಲ ಯಾರೆಲ್ಲ ಇದ್ದಾರೋ ಅವರೆಲ್ಲರ ಪ್ರೀತ್ಯರ್ಥವಾಗಿ ಎಲ್ಲ ಕರ್ತವ್ಯಗಳನ್ನು ನಾವು ನಡೆಸಿಕೊಂಡು ಬರುವಂಥದ್ದು. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾತಾಪಿತರ ಹಿಂದಿನ 3 ತಲೆಗಳು ಅಥವಾ ಅವರ ಸ್ತ್ರೀಯರು, ಅವರ ಮಕ್ಕಳು, ಗುರು, ಶಿಷ್ಯ ಇತ್ಯಾದಿಗಳನ್ನೆಲ್ಲ ಒಟ್ಟು ಸೇರಿಸಿಕೊಂಡು, ಅದಕ್ಕೆ ಇನ್ನೂ ಕೂಡ ತುಂಬ ರೀತಿಯಾದಂತಹ ಮಾಹಿತಿಗಳು ಮತ್ತು ವಿಚಾರಗಳು ಅದರೊಳಗೆ ಉಂಟು. ಆದರೆ ನಾನು ಸೂಕ್ಷ್ಮವಾಗಿ ಹೇಳೋದ್ರಿಂದ ಈ ಎಲ್ಲ ವ್ಯಕ್ತಿಗಳನ್ನು, ಭೌತಿಕವಾಗಿ ಇಲ್ಲದೆ ಇರುವಂತಹ ಎಲ್ಲ ವ್ಯಕ್ತಿಗಳನ್ನು ಒಟ್ಟು ಸೇರಿಸಿಕೊಂಡು ಪಿತೃಗಳು ಅಂತ ನಾವು ಏನು ಕರಿತೇವೋ ಆ ಪಿತೃಗಳ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನು ಮತ್ತು ಆ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಣೆ ಮಾಡುವಂತಹ ಉದ್ದೇಶವನ್ನು ಒತ್ತಿ ಹೇಳಿದ್ದರಿಂದ ಅದಕ್ಕೆ ಶ್ರಾದ್ದ ಅಂತ ಹೇಳುವಂಥ ಶಬ್ದವನ್ನು ಕೂಡ ಶಾಸ್ತ್ರಕಾರರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಕೂಡ ಆ ಸಂದರ್ಭಗಳಲ್ಲಿ ಸಾಕ್ಷೀಭೂತರಾಗಿ, ಅಂದರೆ ಈ ಶ್ರಾದ್ದಾದಿ ಕರ್ತವ್ಯಗಳನ್ನು ಇವರು ನಿರ್ವಹಣೆ ಮಾಡ್ತಾರೆ ಅಂತ ಹೇಳುವಂತಹ ನಿರ್ದಿಷ್ಟವಾದಂತಹ ಕಾರ್ಯಕ್ಕೆ ಅಲ್ಲಿ ವಿಶ್ವೇ ದೇವತೆಗಳು ಅಂತ ಹೇಳುವಂಥವರು ಸಾಕ್ಷಿಯಾಗಿರ್ತಾರೆ ಅಂತ. ಧೂರಿ ಮತ್ತು ಲೋಚನ ಅಂತ ಹೇಳುವಂತಹ ವಿಶ್ವೇ ದೇವತೆಗಳು ಇದಕ್ಕೆಲ್ಲ ಸಾಕ್ಷಿಯಾಗಿರ್ತಾರೆ. ಕೇವಲ ನಮಗೆ ಬೇಕಾದಂತಹ ಇಹದಲ್ಲಿ, ಅಂದರೆ ಈ ಜನ್ಮದಲ್ಲಿ ಬೇಕಾದಂತಹ ಸಂತೋಷವೋ, ಸಮಾಧಾನವೋ, ಸುಖವೋ ಇತ್ಯಾದಿಗಳು ಮಾತ್ರವಲ್ಲ, ಪಿತೃಕಾರ್ಯದಿಂದ ಅನಂತವಾದಂತಹ ಅಕ್ಷಯವಾದಂತಹ ಪುಣ್ಯ ಫಲವನ್ನು ಮನುಷ್ಯ ನಿಸ್ಸಂದೇಹವಾಗಿ ಪಡಿತಾನೆ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಗ್ರಂಥಗಳು ನಮಗೆ ಉಲ್ಲೇಖವನ್ನು ಮಾಡಿ ತಿಳಿಸ್ತವೆ. ಹೇಮಾದ್ರಿ ಗ್ರಂಥಗಳೆಲ್ಲವೂ ಕೂಡ ಅದನ್ನು ಪದೇ ಪದೇ ಉಚ್ಚರಿಸ್ತವೆ. ಹಾಗಾಗಿ ಈ ಪಿತೃಪಕ್ಷ ಇತ್ಯಾದಿಗಳಲ್ಲಿ ಆಯಾಯ ರೀತಿಯಾದಂತಹ ಆರಾಧನೆಗಳನ್ನು ಮಾಡಿಕೊಂಡು ಬರುವಾಗ ಅಲ್ಲಿಯೂ ಕೂಡ ಮಹಾಲಯ ಅಮಾವಾಸ್ಯೆ ಅಂತ ನಾವು ಕೇಳ್ತೇವೆ. ಈ ಮಹಾಲಯ ಅಮಾವಾಸ್ಯೆಯ ಸರ್ವ ಪಿತೃಶ್ರಾದ್ದಾದಿಗಳನ್ನು ಯಾರು ಯಾವಾಗ ಏನು ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ವರ್ಷದಲ್ಲಿ ಉಳಿದಂತಹ ದಿವಸಗಳಲ್ಲಿ ಏನಾದರೂ ಆ ಕರ್ತವ್ಯಗಳನ್ನು, ಪಿತೃಕಾರ್ಯಗಳನ್ನು ಮಾಡಲಿಕ್ಕೆ ಅಡ್ಡಿ ಅಥವಾ ಅಶೌಚಾದಿಗಳು ಬಂದರೆ ಆ ತಿಂಗಳ ಅಮಾವಾಸ್ಯೆ ಎಂದು ಮಾಡಿ ಅಂತ ನಾವು ಹೇಳ್ತೇವೆ. ಅಂತಹ ಅಮಾವಾಸ್ಯೆಯಲ್ಲಿ ಇಡೀ ವರ್ಷದಲ್ಲಿ ಪಿತೃಪಕ್ಷವೇ ಆ ಕಾರ್ಯಗಳಿಗೆ ವಿಶೇಷ. ಅದರಲ್ಲಿಯೂ ಕೂಡ ಪಿತೃಪಕ್ಷದ ಅಮಾವಾಸ್ಯೆ ಅಂತ ಹೇಳುವಂಥದ್ದು ಅತ್ಯಂತ ಪುಣ್ಯಕರವಾದಂತಹ, ಅತ್ಯಂತ ಪ್ರಶಸ್ತವಾದಂತಹ ಪಿತೃಕಾರ್ಯಗಳಿಗೆ ಯೋಗ್ಯವಾದಂತಹ ದಿವಸ ಅಂತ. ಹಾಗಾಗಿ ಈ ದಿವಸಗಳಲ್ಲಿ ತಮ್ಮ ಪೂರ್ವಜರನ್ನು ನೆನೆಸಿಕೊಂಡು ಯಾರು ಯಾರು ಯಾವ ಯಾವ ಕರ್ತವ್ಯಗಳನ್ನು ಪಿತೃಪ್ರೀತ್ಯರ್ಥವಾಗಿ ಮಾಡ್ತಾರೋ ಅನಂತವಾದಂತಹ ಪುಣ್ಯವನ್ನು ಪೂರ್ಣವಾದಂಥ ರೀತಿಯಲ್ಲಿ ಪಡ್ಕೊಂಡು ಒಳ್ಳೆಯ ರೀತಿಯಾದಂತಹ ಧನ್ಯತೆಯ ಜೀವನವನ್ನು, ನನ್ನ ಪಿತೃಕಾರ್ಯಗಳನ್ನು ನಾನು ಮಾಡಿದ್ದೇನೆ ಅಂತ ಹೇಳುವಂತಹ ರೂಪದಲ್ಲಿ ಆ ಪಿತೃಋಣದಿಂದ ಮುಕ್ತನಾಗುವಂತಹ ಅವಕಾಶ, ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಾದಂತಹ ಸತ್ಫಲವನ್ನು ಪಡೆದುಕೊಂಡು ಸಂತೋಷದ ಜೀವನವನ್ನು ಸಾವಧಾನದಿಂದ ಜೀವಿಸುವಂತಹ ಒಂದು ಲಕ್ಷಣ ಮತ್ತು ಸ್ಥಿತಿ, ಇದೆಲ್ಲವನ್ನು ಕೂಡ ಆ ಪಿತೃಗಳು ನಮಗೆ ಅನುಗ್ರಹಿಸ್ತಾರೆ ಅಂತ ಹೇಳುವಂಥದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಅದರಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಯೋಗಗಳನ್ನು ಷಷ್ಠಿ ದಿವಸಗಳಲ್ಲಿ ಮಂಗಳವಾರ ಯುಕ್ತವಾಗಿ ರೋಹಿಣಿ ನಕ್ಷತ್ರ ಇದ್ದುಕೊಂಡು ವ್ಯತಿಪಾತ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಬಂದಾಗ ಅದನ್ನು ಇನ್ನೂ ಕೂಡ ಕಪಿಲಾಷಷ್ಠಿ ಯೋಗ ಅಂತ ಕರೀತಾರೆ. ಅದರಲ್ಲಿ ಕೂಡ ಹಸ್ತ ನಕ್ಷತ್ರದಲ್ಲಿ ಸೂರ್ಯ ಇತ್ಯಾದಿಗಳಿದ್ರೆ ಅದು ಇನ್ನೂ ಕೂಡ ಶ್ರೇಷ್ಠವಾದಂಥ ಯೋಗ ಅಂತ. ಆ ದಿವಸಗಳಲ್ಲಿ ಗೋದಾನ ಇತ್ಯಾದಿಗಳನ್ನು ಮಾಡುವುದಕ್ಕೆ ಅನಂತವಾದಂತಹ ಪುಣ್ಯವನ್ನು, ಫಲವನ್ನು ಹೇಳ್ತಾರೆ. ಒಟ್ಟಾರೆ ನಾವು ಯೋಚನೆ ಮಾಡೋದಾದರೆ ಒಂದು ಮಹಾಲಯ ಇತ್ಯಾದಿಗಳನ್ನು, ಶ್ರಾದ್ದಾದಿ ಕರ್ತವ್ಯಗಳನ್ನು ಕೌಟುಂಬಿಕವಾದಂತಹ ಹಿನ್ನೆಲೆಯಲ್ಲಿ ನಡೆಸುವಂತಹ ಈ ಎಲ್ಲ ಪಿತೃಕಾರ್ಯಗಳ ಹಿಂದೆ ನಾವೆಲ್ಲರೂ ಸಂಘಟಿತರಾಗ್ತೇವೆ, ಒಟ್ಟಾಗ್ತೇವೆ. ಈ ಎಲ್ಲ ಕೆಲಸ ಕರ್ತವ್ಯಗಳನ್ನು ಪೂರ್ವ ಮತ್ತು ಅಪರ ಈ ಎರಡೂ ಕರ್ತವ್ಯಗಳನ್ನು ನಡೆಸುವಾಗ ಅದರ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ಅಂತ ಹೇಳುವಂಥದ್ದು ಒಗ್ಗಟ್ಟಾಗಿದ್ದುಕೊಂಡು ಪರಸ್ಪರ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಟ್ಟುಕೊಂಡು ಎಲ್ಲರೂ ಕೂಡ ಆ ಒಂದು ಕಾರ್ಯದ ಹೆಸರಿನಲ್ಲಿ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯನ್ನು ನಡೆಸಿ ಅಂತ ಹೇಳುವಂತಹ ಘನವಾದಂತಹ ಸಂದೇಶವನ್ನು ಈ ಪಿತೃಪಕ್ಷದ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡ್ಬೋದು. ಹಾಗಾಗಿ ಆ ಪಿತೃಗಳು ಹೇಳುವಂಥದ್ದು ಕೂಡ ಅಷ್ಟೇ, ಹಿಂದಿನಿಂದ ಮುಂದಿನವರೆಗೆ ವಂಶ ಅಂತ ಹೇಳುವಂಥದ್ದು ನದಿಯ ಹಾಗೆ ಎಲ್ಲಿಯೂ ಬತ್ತದೆ, ಎಲ್ಲಿಯೂ ಕವಲೊಡೆಯದೆ ನಿರಂತರವಾಗಿ ಪ್ರವಹಿಸ್ತಾ ಇರಬೇಕು. ಆ ಪ್ರವಹಿಸುವಂತಹ ಆ ಒಂದು ನದಿಯ ಮೂಲಕವಾದಂಥ ಅಥವಾ ನದಿಯ ಒಂದು ಉದಾಹರಣೆಯನ್ನು ಕೊಟ್ಟರೆ ಆ ರಭಸವಾಗಿ ಹರಿಯುವಂತಹ ನದಿ ಎಲ್ಲ ರೀತಿಯಾದಂತಹ ತನ್ನ ದಡದಲ್ಲಿರುವಂತಹ ಕಸ ಕಡ್ಡಿ ಕೊಳೆಗಳನ್ನೆಲ್ಲ ದೂರ ಮಾಡಿಕೊಂಡು ಶುಭ್ರವಾಗಿ ರಭಸದಿಂದ ಹರಿದು ಸಮುದ್ರವನ್ನು ಸೇರುತ್ತದೆ. ಹಾಗಾಗಿ ಜೀವನ ಅಂತ ಹೇಳುವಂಥದ್ದು ಕೂಡ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬಂದಂತಹ ಏನೆಲ್ಲ ಕಷ್ಟಗಳು, ತಾಪತ್ರಯಗಳು, ನೋವುಗಳು, ಸಮಸ್ಯೆಗಳು ಇತ್ಯಾದಿಗಳು ಏನೆಲ್ಲ ಇದ್ರೂ ಕೂಡ 10 ಜನರು ನಮ್ಮ ಕುಟುಂಬದವರು ನಾವು ಸೇರಿದಾಗ ಅದೆಲ್ಲವನ್ನು ಮರಿಲಿಕ್ಕೆ ನಮಗೆ ಸಾಧ್ಯ
ಸಾಧ್ಯ ಆಗ್ತದೆ. ಅವರ ಸಹಕಾರ ನಮಗೆ ಬೇರೆ ಬೇರೆ ರೂಪದಲ್ಲಿ ಸಿಗುವಂತಹ ಅವಕಾಶಗಳಿರ್ತದೆ. ಪರಸ್ಪರ ಸೌಹಾರ್ದಯುತವಾದಂತಹ ಜೀವನದಿಂದಾಗಿ ನಮ್ಮ ಬದುಕು ಅಂತ ಹೇಳುವಂಥದ್ದು ಸಾರ್ಥಕವಾಗ್ತದೆ ಅಂತ. ಹಾಗಾಗಿ ಅಂತಹ ಸಾರ್ಥಕತೆಯ ಜೀವನದಿಂದ ಬದುಕು ಅಂತ ಹೇಳುವಂಥದ್ದು ನಿಷ್ಕಲ್ಮಶವಾಗ್ತದೆ. ಮತ್ತು ಹಿರಿಯರಿಗೆ ಸಂಬಂಧಪಟ್ಟಂತಹ ಆರಾಧನೆಯಿಂದ ನಾವು ಭಗೀರಥನ ಕಥೆಯನ್ನು ಕಲಿತುಕೊಳ್ತೇವೆ ಅಥವಾ ತಿಳುವಂತಹ ಪ್ರಯತ್ನ ಮಾಡಿದಾಗ, ಪುರಾಣಾದಿಗಳನ್ನು ತೆಗೆದು ನೋಡಿದಾಗ ನಮಗೆ ಅದರಲ್ಲಿ ಸಿಗ್ತದೆ. ಗಂಗೆಯನ್ನು ಆ ಒಂದು ಊರ್ಧ್ವಲೋಕದಿಂದಾಗಿ, ಶಿವನ ಜಟೆಯಿಂದಾಗಿ, ಜನ್ನು ಮಹರ್ಷಿಯ ತೊಡೆಯಿಂದಾಗಿ ಹರಿಸಿಕೊಂಡು ಬಂದಂತಹ ಆ ಒಂದು ಭಗೀರಥ ಎಲ್ಲ ಸಗರನ ಪುತ್ರರೇನಿದ್ರ ಅವರನ್ನೆಲ್ಲರನ್ನು ಕೂಡ ಮುಕ್ತಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಅಂತ ಹೇಳಿಕೊಂಡು ನಾವು ಯೋಚನೆ ಮಾಡುವುದಾದರೆ ಎಷ್ಟು ಪಿತೃಕಾರ್ಯಗಳಿಗೆ ಬೇಕಾದಂತಹ ಮಹತ್ವವನ್ನು ನಮ್ಮ ಶಾಸ್ತ್ರ ಪುರಾಣಾದಿಗಳು ನಮಗೆ ಒದಗಿಸಿಕೊಡ್ತವೆ, ಅದರ ಮಹತ್ವ ಎಷ್ಟು ಅಂತ ತಿಳಿಸಿಕೊಡ್ತವೆ ಅಂತ ನಾವು ಅರ್ಥೈಸಿಕೊಳ್ಬೋದು. ಹಾಗಾಗಿ ಈ ಪಿತೃಕಾರ್ಯಗಳನ್ನು ನಡೆಸಿಕೊಂಡು ಆ ಪಿತೃ ಋಣದಿಂದ ಮುಕ್ತರಾಗುವಂತಹ ಒಂದು ಅವಕಾಶ ಈ ಸಂದರ್ಭಗಳಲ್ಲಿ ನಮಗೆ ಸಿಕ್ಕಿದ್ದು ಅತ್ಯಂತ ವಿಶೇಷ. ಹಾಗಾಗಿ ಈ ವಿಶೇಷವಾದಂತಹ ಸಂದರ್ಭವನ್ನು ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಬಳಸಿಕೊಳ್ಳುವ ಮತ್ತು ಅದರ ಹಿನ್ನೆಲೆಯಲ್ಲಿ ಕೌಟುಂಬಿಕವಾಗಿಯೂ ಮಾನಸಿಕವಾಗಿಯೂ ಒಟ್ಟಾಗುವ ಎಲ್ಲ ರೀತಿಯಾದಂತಹ ಅವಕಾಶಗಳನ್ನು ಪಡೆದುಕೊಂಡು ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಜೀವನದಲ್ಲಿ ಭಗವಂತನ ಅನುಗ್ರಹದಿಂದ ದೊರೆತಂತಹ ಈ ಒಂದು ಅಮೂಲ್ಯವಾದಂತಹ ಕ್ಷಣಗಳಲ್ಲಿ ಪಿತೃಕಾರ್ಯಗಳನ್ನು ನಡೆಸಿಕೊಂಡು ಪಿತೃಗಳ ಆಶೀರ್ವಾದದಿಂದ ಸಮೃದ್ಧಿಯುಕ್ತವಾದಂತಹ ಜೀವನವನ್ನು ನಡೆಸ್ತಾ ಧನ್ಯರಾಗುವ ಅಂತ ನನ್ನ 2 ವಾಕ್ಪುಷ್ಪಗಳನ್ನು ಇಷ್ಟದೇವತೆಯ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕವಾಗಿ ಅರ್ಪಿಸಿ ವಿರಮಿಸ್ತೇನೆ. ಸಿದ್ಧಿವಿನಾಯಕಾರ್ಪಣಮಸ್ತು.